ಒಂದು ತಿಂಗಳಿಂದ ಕರ್ನಾಟಕ ಕೇರಳ ಗಡಿ ಪ್ರದೇಶವಾದ ತಮಿಳುನಾಡಿನಲ್ಲಿ ನಡೆಯುತ್ತಿದ್ದ ಬಾರ್ಡರ್ ಎಕ್ಸ್ಪೋ 2019ರ ಸಮಾರೋಪ ಸಮಾರಂಭದ ಉದ್ಘಾಟನೆಗಾಗಿ ಆಗಮಿಸಿದ ಮಂಜೇಶ್ವರ ಶಾಸಕರು ಯುವಕರೊಂದಿಗೆ ಸೇರಿ ಮಪಿಲ ಪಾಟುಗಳನ್ನು ಹಾಡಿ ಸೇರಿದವರನ್ನ ರಂಜಿಸಿದ್ದಾರೆ. ಬಳಿಕ ತಮಿಳುನಾಡು ಅರಬ್ ರೈಡರ್ಸ್ ಕಬಡ್ಡಿ ಮೈದಾನಕ್ಕೆ ತೆರಳಿದ ಶಾಸಕರು ಪಂದ್ಯಾಟದ ಮಧ್ಯೆ ಮೈದಾನಕ್ಕಿಳಿದು ಆಟವಾಡಿ ಸೇರಿದವರನ್ನ ಅಚ್ಚರಿ ಮೂಡಿಸಿದ್ರು. ಕ್ರೀಡೆಯಲ್ಲೂ ಆಸಕ್ತಿಯನ್ನ ಹೊಂದಿರುವ ಶಾಸಕರು ಮಂಜೇಶ್ವರದಲ್ಲಿ കബഡിയನ್ನ ഉന്നതിಗಾಗಿ പ്രോത്സാഹിಸುವುದಾಗಿ ತಿಳಿಸಿದ್ರು. നമ്മുടെ ഈ എക്സ്പോ പരിപാടിയിൽ ഇത്രയധികം ആളുകൾ സംബന്ധിച്ചു എന്നുള്ളത് നിങ്ങളുടെ കലാഹൃദയം വിളിച്ചോതുന്നതാണ് എന്നതിന് രണ്ടു പക്ഷമില്ല. വിനോദത്തിൽ നിങ്ങൾക്കുള്ള പങ്കിനെ ഞാൻ മുക്തകണ്ഠം പ്രശംസിക്കുന്നു. അതുപോലെ തന്നെ ഇതിൻ്റെ സംഘാടകരെയും ഞാൻ എല്ലാവിധ അഭിവാദനങ്ങളും അർപ്പിക്കുന്നു. ഇത്തരം വിനോദ പരിപാടികൾ മനസ്സിന് കുളിർമയേകുന്നതാണ്. ಈ ಸಂದರ್ಭ ಅರಬ್ ರೈಡರ್ಸ್ ವತಿಯಿಂದ ಶಾಸಕರನ್ನ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಕಾಸರಗೋಡು ಹಾಗೂ ಮಂಗಳೂರಿನಲ್ಲಿ ಈ ತನಕ ಪ್ರದರ್ಶನಗೊಳ್ಳದ ಚಾಂತಾರ ಮನೋರಂಜನೆ ಇಲ್ಲಿಯ ವಿಶೇಷತೆಯಾಗಿತ್ತು. ಜೊತೆಗೆ ಐಸ್ ವರ್ಲ್ಡ್, ಸೆಲ್ಫಿ ಪಾಯಿಂಟ್, ಕೊಲಂಬಸ್, ಡ್ರ್ಯಾಗನ್ ರೈಲು, ಬ್ರೇಕ್ ಡ್ಯಾನ್ಸ್, ಮಕ್ಕಳ ವಾಟರ್ ಬೋಟ್ ಎಕ್ಸ್ಪೋಗೆ ಆಗಮಿಸಿದವರನ್ನ ಆಕರ್ಷಿಸುತ್ತಿತ್ತು.